ಅಮೆರಿಕದ ಸ್ಯಾನ್ ಡಿಯಾಗೋ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಅತ್ಯುತ್ತಮ ಮಕ್ಕಳ ಚಿತ್ರ ಪ್ರಶಸ್ತಿ ಪಡೆದಿರುವ ಗಂಧದ ಕುಡಿ ಚಿತ್ರವು ಕೋಲ್ಕತಾ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ಚಿತ್ರ ಹಾಗೂ ಉತ್ತಮ ಹಿನ್ನೆಲೆ ಸಂಗೀತ ಪ್ರಶಸ್ತಿಯನ್ನ ಪಡೆದುಕೊಂಡಿದೆ. ನೆಸ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ 2018 ಪುಣೆ ಸಿನಿಮಾ ಪುಣೆ ಎಮೋಷನ್ಸ್ ಎಂಬ ಧ್ಯೇಯದೊಂದಿಗೆ ಕೋಲ್ಕತಾದ ಐಲಿಡ್ಸ್ನಲ್ಲಿ ಆರಂಭಗೊಂಡಿತು. ಭಾರತ ಮಾತ್ರವಲ್ಲದೆ ಇಟಲಿ, ಜರ್ಮನಿ, ಅಮೆರಿಕ, ಸ್ಪೇನ್, ಕೊರಿಯಾ, ಡೆನ್ಮಾರ್ಕ್, ಬೆಲ್ಜಿಯಂ, ಥೈಲ್ಯಾಂಡ್, ಕೆನಡಾ ಮುಂತಾದ ದೇಶಗಳಿಂದ ಬಂದ ಆಯ್ದ ಸಿನಿಮಾಗಳು ಪ್ರದರ್ಶನಗೊಂಡವು. ಅಕ್ಟೋಬರ್ 5, 6, 7ರಂದು ಈ ಒಂದು ಕಾರ್ಯಕ್ರಮ ನಡೆಯಿತು. ಗಂಧದ ಕುಡಿ ಚಂದನವನ ಮಕ್ಕಳ ಚಲನಚಿತ್ರ ಅಕ್ಟೋಬರ್ 6ರಂದು ಪ್ರದರ್ಶನಗೊಂಡಿತು. ಅಕ್ಟೋಬರ್ 7ರಂದು ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪದ್ಮಶ್ರೀ ಪುರಸ್ಕೃತೆ ಸಿನಿಮಾ ನಟಿ ಡಾ. ಸಾವಿತ್ರಿ ಚಟರ್ಜಿ ಪಾಲ್ಗೊಂಡಿದ್ರು. ಚಂದನವನ ಚಿತ್ರತಂಡಕ್ಕೆ ಅತ್ಯುತ್ತಮ ಚಿತ್ರ, ಬೆಸ್ಟ್ ಫೀಚರ್ ಫಿಲ್ಮ್ ಹಾಗೂ ಬೆಸ್ಟ್ ಬ್ಯಾಕ್ಗ್ರೌಂಡ್ ಸ್ಕೋರ್, ಅತ್ಯುತ್ತಮ ಹಿನ್ನೆಲೆ ಸಂಗೀತ ಪ್ರಶಸ್ತಿಗಳು ದೊರೆತವು. ತಂಡದ ಪರವಾಗಿ ನಿರ್ಮಾಪಕರಾದ ಕೆ. ಸತ್ಯೇಂದ್ರ ಪೈ, ಸಹ ನಿರ್ದೇಶಕಿ ಪ್ರೀತಾ ಮಿನೇಜಸ್ ಹಾಗೂ ಸಂಗೀತ ನಿರ್ದೇಶಕರಾದ ಪ್ರಸಾದ್ ಕೆ. ಶೆಟ್ಟಿ ಪ್ರಶಸ್ತಿಯನ್ನ ಸ್ವೀಕರಿಸಿದ್ರು. ಈ ಪ್ರಶಸ್ತಿಯನ್ನ ನಿರ್ದೇಶಕರಾದ ದಿವಂಗತ ಸಂತೋಷ್ ಶೆಟ್ಟಿ ಅವರಿಗೆ ಸಮರ್ಪಿಸಿದ್ರು. ನೆಸ್ನ ಮೆಂಟರ್ ಸುದೀಪ್ ರಂಜನ್ ಸರ್ಕಾರ್ ಚಿತ್ರದ ಬಗ್ಗೆ ಮಾತನಾಡಿ, ಚಂದನ್ವನ್ ಒಳ್ಳೆಯ ಸಿನಿಮಾ. ಈ ಒಂದು ಚಿತ್ರವು ಪ್ರಪಂಚದ ಕೋಣೆ ಕೋಣೆಗೂ ಮುಟ್ಟಲಿ ಹಾಗೂ ಪರಿಸರ ಉಳಿಸುವ ಕಾರ್ಯ ಈಗಿಂದೀಗಲೇ ಆಗಲಿ ಎಂದು ಶುಭ ಹಾರೈಸಿದ್ರು. Nif Green is a category which celebrates or worships environment, whether it's a feature, whether it's a short, whether it's a documentary, anything that highlights or is focused on the environment is part of Nif Green. About this particular movie, Chandanvan, the director of the movie died while doing a poster shoot. He fell in the water and he died. ಈ ಸಂದರ್ಭ ಚಿತ್ರದ ಬಾಲನಟಿ ನಿಧಿ ಸಂಜೀವ ಶೆಟ್ಟಿ ಕೂಡ ಪಾಲ್ಗೊಂಡಿದ್ರು. ನ್ಯೂಸ್ ಬ್ಯೂರೋ, ವಿ4 ನ್ಯೂಸ್ 24/7 ಮಂಗಳೂರು.